ಗಣರಾಜ್ಯೋತ್ಸವ ಪರೇಡ್ಗೆ ಕೇರಳ ಸರ್ಕಾರ ಕಳುಹಿಸಿದ್ದ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಸ್ತಬ್ಧ ಚಿತ್ರ ನಿರಾಕರಣೆಯನ್ನ ಖಂಡಿಸಿ ಸಮಸ್ತ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಬಿಲ್ಲವ ಸಂಘಗಳು, ಸಂಘಟನೆಗಳು ಹಾಗೂ ಬಿಲ್ಲವ ಸಮಾಜದ ವತಿಯಿಂದ ಗುರಿ ತೋರಿದ ಗುರುವಿನ ಕಡೆಗೆ ಸ್ವಾಭಿಮಾನದ ಜಾಥಾ ಪ್ರಾರಂಭಗೊಂಡಿದೆ. ಕಂಕನಾಡಿ ಗರುಡಿ ಕ್ಷೇತ್ರದಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಮೂರ್ತಿಗೆ ಕ್ಷೇತ್ರದ ಅರ್ಚಕರು ಪೂಜೆ ಸಲ್ಲಿಸುವ ಮೂಲಕ ಸ್ವಾಭಿಮಾನ ನಡಿಗೆಗೆ ಚಾಲನೆ ನೀಡಲಾಯಿತು. ಕಂಕನಾಡಿ ಗರುಡಿ ಕ್ಷೇತ್ರದ ಅಧ್ಯಕ್ಷ ಚಿತ್ತರಂಜನ್ ಉಪಸ್ಥಿತಿಯಲ್ಲಿ ವಾಹನ ಜಾಥಾಕ್ಕೆ ಚಾಲನೆ ನೀಡಲಾಯಿತು. ಈ ವೇಳೆ ಮಾತನಾಡಿದ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಹರೀಶ್ ಕುಮಾರ್ ಅವರು, ಜನಾರ್ದನ ಪೂಜಾರಿಯವರ ಮಾರ್ಗದರ್ಶನದಲ್ಲಿ ನಡೆಯುವ ಈ ನಡಿಗೆ ಇದು ರಾಜಕೀಯ ಪ್ರೇರಿತವಾದ ಹೋರಾಟ ಅಲ್ಲ, ಸ್ವಾಭಿಮಾನದ ನಡಿಗೆ. ಇಲ್ಲಿ ಪಕ್ಷ, ಧರ್ಮ, ಜಾತಿ ಭೇದ ಮರೆತು ಹಳದಿ ಶಾಲಿನ ಗೌರವದೊಂದಿಗೆ ನಡೆಯುತ್ತಿದೆ ಎಂದು ಹೇಳಿದರು. ಕ್ಷೇತ್ರವು ವಿಚಾರದ ಬಗ್ಗೆ ಯಾರಾದರೂ ಅನುಯಾಯಿಗಳು ಕೋಟ್ಯಾಂತರ ಜನ ದೇಶದಲ್ಲಿ ಆ ಕೋಟ್ಯಾಂತರ ಜನಕ್ಕೆ ಮನಸ್ಸಿಗೆ ಏನಾದರೂ ಒಂದು ವಿಚಾರವಾದರೆ ಇಡೀ ಯುವಜೀವನ ಪ್ರತಿಭಟನೆ ತರತಾಳ ಆ ಭಕ್ತರನ್ನ ಏನೇದಾರಂಡು ಇನ್ನೊಂದು ತೋರ್ಪಡಿಸೋದು ಬಗ್ಗೆ ಸಮಯ ಕಂಡಿದ್ದು ನನಗೆ ತಿಳಿಯೋದು ಮಾತೆಲ್ಲ ಇಡೀ ನಮ್ಮ ಜಿಲ್ಲೆ, ಉಡುಪಿ ಜಿಲ್ಲೆ, ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿ ಇಡೀ ನಾರಾಯಣ ಗುರುಗಳ ಬಗ್ಗೆ ಸ್ವಾಭಿಮಾನದ ನಡಿಗೆ ವಿಚಾರವಾಗಿ. ಈ ಸಂದರ್ಭ ಮಾಜಿ ಶಾಸಕ ಜೆಆರ್ ಲೋಪು, ಐವನ್ ಡಿಸೋಜಾ, ವಿಶ್ವಾಸ್ ದಾಸ್ ಕುಮಾರ್ ಸೇರಿದಂತೆ ಮೊದಲಾದವರು ಪಾಲ್ಗೊಂಡಿದ್ದರು.